ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರ ಆಕಾಶವಾಣಿ ವೃತ್ತದ ಬಳಿ ಬಾರ್ಕೂರಿಗೆ ಹೋಗುವ ಸ್ವಾಗತ ಗೋಪುರದ ಬಳಿ ಅಧಿಕ ಭಾರದ ಲಾರಿಯೊಂದು ಎಂಜಿನ್ ಹಾಳಾದ ಕಾರಣ ಅಡ್ಡವಾಗಿ ನಿಂತು ಸಂಜೆಯವರೆಗೆ ಸಂಚಾರಕ್ಕೆ ತೀರಾ ತೊಡಕಾಗಿತ್ತು. ಉಡುಪಿಯಿಂದ ಬಾರ್ಕೂರು ಹಾಲಾಡಿ ಶಿವಮೊಗ್ಗ ಸಾಗಲು ಇದು ತೀರಾ ಹತ್ತಿರವಾಗುವ ಕಾರಣ ಅಧಿಕ ಭಾರದ ವಾಹನ ಸಂಚಾರ ನಿಷೇಧವಿದ್ದರೂ ರಾಜಾರೋಷವಾಗಿ ಈ ರಸ್ತೆಯಲ್ಲಿ ಸಂಚಾರವಿದ್ದು ಇಲ್ಲಿನ ಅನೇಕ ಸೇತುವೆಗಳು ತೀರಾ ಶಿಥಿಲವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಸಾಸ್ತಾನ ಟೋಲ್ ಮೂಲಕ ಹೋದಲ್ಲಿ ಟೋಲ್ ಹಣ ನೀಡಬೇಕಾಗುವುದರಿಂದ ಮತ್ತು ಕೋಟೇಶ್ವರ ಹಾಲಾಡಿ ಮೂಲಕ ಸುತ್ತು ಬಳಸಿ ಹೋದಲ್ಲಿ 15 ಕಿಲೋಮೀಟರ್ ಹೆಚ್ಚು ದೂರ ಆಗುವ ಕಾರಣ ಬಹುತೇಕ ಅಧಿಕ ಭಾರದ ಲಾರಿಗಳು ಸಂಚರಿಸುತ್ತಿರುವುದರಿಂದ ಸಂಚಾರ ನಿಷೇಧವಿದ್ದರೂ ನಿರಾತಂಕವಾಗಿ ಸಂಚರಿಸುವ ವಾಹನಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. VNR Gold.